ನಮಸ್ಕಾರ ವೀಕ್ಷಕರೇ, ಸ್ಮಾರ್ಟ್ ಫ್ಯೂಚರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ಈಗ ಎಲ್ಲವೂ ಕೂಡ ಬದಲಾಗಿದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಅಂದರೆ ಎಲ್ಲವೂ ಕೂಡ ತಂತ್ರಜ್ಞಾನ ದಿನದಿಂದ ದಿನಕ್ಕೆ ಬೆಳೀತಾ ಇರುವಂತಹ ಹಂತದಲ್ಲಿ ಅದರ ಮಧ್ಯೆ ಈಗ ಬಂದಿರುವಂತಹ ಕೊರೋನಾ ಏನಿದೆ ಅದು ಮತ್ತೊಂದು ಒಂದು ಅನಿವಾರ್ಯತೆಯನ್ನು ಈಗ ಸೃಷ್ಟಿ ಮಾಡಿದೆ ಅನ್ನುವಂಥದ್ದು. ಅಂದರೆ ಬಹುಶಃ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಿದ್ರೆ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳುವಂಥದ್ದು, ಅದು ಕೂಡ ಸಾರ್ವಜನಿಕ ಸ್ಥಳಗಳಲ್ಲಿ ಸಾರ್ವಜನಿಕ ಅಂತರವನ್ನು ಕಾಪಾಡಿಕೊಳ್ಳುವಂಥದ್ದು ಅಷ್ಟು ಸುಲಭದ ವಿಚಾರ ಅಲ್ಲ. ಸೋಷಿಯಲ್ ಡಿಸ್ಟೆನ್ಸಿಂಗನ್ನು ಮೈಂಟೈನ್ ಮಾಡಬೇಕು ಅಂತಾದರೆ ಮುಂದಿನ ದಿನಗಳಲ್ಲಿ ಬಹುಶಃ ನಾವೆಲ್ಲರೂ ಕೂಡ ಮನೆಯೊಳಗೆ ಬಂದಿಯಾಗಬೇಕಾದಂತಹ ವಿಚಾರಗಳು. ಅಂದರೆ ನಮ್ಮ ಆರೋಗ್ಯವನ್ನು ನಾವು ರಕ್ಷಿಸಿಕೊಳ್ಬೇಕಿದ್ರೆ ನಮ್ಮ ಮನೆಯಲ್ಲೇ ನಾವು ಇರಬೇಕು, ಸಾಕಷ್ಟು ಸಮಯವನ್ನು ಹೊರಗಡೆ ಹೋಗೋದ್ರಿಂದ ತಪ್ಪಿಸಿಕೊಳ್ಬೇಕು ಅನ್ನುವಂಥದ್ದು. ಹಾಗಿದ್ರೆ ಮನೆಯ ಒಳಗಡೆ ಕೂತ್ಕೊಂಡ್ರೆ ಆಗಬೇಕಾಗಿರುವಂಥ ಕೆಲಸಗಳನ್ನು ಮಾಡೋದು ಯಾರು ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ಎಕ್ಸಾಂಪಲ್, ನಾವೀಗ ಮಾರ್ಕೆಟಿಗೆ ಹೋಗಬೇಕು ಅಂತಾದರೆ ಮನೆಯಿಂದ ಹೊರಗಡೆ ಬರಲೇಬೇಕು. ಅಲ್ಲಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯನಾ? ಬಹುತೇಕ ಸನ್ನಿವೇಶಗಳಲ್ಲಿ ಅದು ಆಗೋದಿಲ್ಲ. ಯಾಕಂತ ಹೇಳಿದರೆ ನಾವು ಬೆಳೆಸಿಕೊಂಡು ಬಂದಿರುವಂತಹ ಒಂದು ಪರಿಪಾಠ ಏನಿದೆ, ಅದೆಲ್ಲದರ ಕಾರಣದಿಂದಾಗಿ ನಮಗೆ ಸಾಮಾಜಿಕ ಅಂತರವನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಿದ್ದಾಗ ಅದಕ್ಕೆ ಪರಿಹಾರಗಳೇನು, ಆಲ್ಟರ್ನೇಟಿವ್ಸ್ ಏನು, ಆ ನಿಟ್ಟಿನಲ್ಲಿ ಈಗ ಚಿಂತನೆಗಳು ಆಗ್ತಾ ಇದೆ. ಈಗಾಗಲೇ ನಾವು ಗಮನಿಸ್ತಾ ಇದ್ದೇವೆ, ಆ್ಯಪ್ ಆಧಾರಿತವಾಗಿ ಅನೇಕ ಚಟುವಟಿಕೆಗಳು ಈಗಾಗಲೇ ಕಾರ್ಯಾರಂಭವನ್ನು ಮಾಡಿದೆ. ಆದರೆ ಅದಷ್ಟು ಕನ್ವೀನಿಯೆಂಟ್ ಅಲ್ಲ ಎನ್ನುವಂಥ ಒಂದು ಆರೋಪಗಳು, ಆಪಾದನೆಗಳು ಆ ಎಲ್ಲ ವ್ಯವಸ್ಥೆಗಳ ಮೇಲೆ ಇರುವಂಥದ್ದು. ಹಾಗಿದ್ರೆ ಅದಕ್ಕೆ ಇರುವಂತಹ ಮುಂದಿನ ವಿಚಾರಗಳೇನು ಅನ್ನುವಂಥದ್ದನ್ನು ಗಮನಿಸಿದರೆ ನಮಗೆ ಹೊಳೆಯುವಂಥದ್ದು ವಿಶೇಷವಾದ ಒಂದು ವಿಚಾರ. ಆ ನಿಟ್ಟಿನಲ್ಲಿ ಒಂದು ವಿಭಿನ್ನವಾಗಿ ಈಗ ಒಂದು ಪ್ರಯತ್ನವನ್ನು ಮಾಡಿರುವಂತಹ ಒಬ್ಬ ಪ್ರತಿಭಾವಂತ ವ್ಯಕ್ತಿ ನಮ್ಮ ಜೊತೆಗೆ ಇದ್ದಾರೆ. ಅವರು ಒಂದು ವಿಶೇಷ ಕಾರ್ಯಕ್ರಮವನ್ನು ಈ ನಿಟ್ಟಿನಲ್ಲಿ ರೂಪಿಸಿದ್ದಾರೆ. ಆ ಮೂಲಕ ಈ ಒಂದು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳುವಂಥ ಸಮಸ್ಯೆಗಳಿರ್ಬೋದು ಅಥವಾ ಮನೆಯಿಂದ ಹೊರಗಡೆ ಹೋಗಬೇಕಾಗಿರುವಂಥ ವಿಚಾರಗಳು, ಇದೆಲ್ಲದಕ್ಕೂ ಕೂಡ ಒಂದು ಪರಿಣಾಮಕಾರಿ ಒಂದು ವಿಚಾರವನ್ನು ಶೋಧನೆ ಮಾಡಿದ್ದಾರೆ. ಮೊದಲಿಗೆ ಅವರ ಹತ್ರ ಮಾತಾಡೋಣ. ಅವರ ಬಳಿ ಅನೇಕ ಐಡಿಯಾಸ್ಗಳಿದೆ, ಮುಂದಿನ ದಿನಗಳಲ್ಲಿ ಅದುವೇ ಬೇಕು ಅನ್ನುವಂಥ ವಿಚಾರಗಳು. ನಮ್ಮ ಜೊತೆಗಿರುವಂಥವರು ಸಂದೀಪ್ ಬಂಟ್ವಾಳ ಅನ್ನುವಂಥವರು ಈಗಾಗಲೇ ಅನೇಕ ಬಗೆಯ ಈ ರೀತಿ ಪ್ರಯೋಗಗಳನ್ನು ಮಾಡಿ ಅದರಲ್ಲಿ ಯಶಸ್ಸು ಕಂಡಿದ್ದಾರೆ. ಇದೀಗ ಮತ್ತೊಂದು ಹೊಸ ಬಗೆಯ ಪ್ರಯತ್ನ ಮುಂದಿನ ದಿನಗಳಿಗೆ ಅನುವಾಗುವ ಹಾಗೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಾವು ಗಮನಿಸಿದ್ವಿ ಈಗ ಪರಿಸ್ಥಿತಿ ಹೇಗೆ ಬದಲಾಗಿದೆ, ಮುಂದಿನ ದಿನಗಳು ಹೇಗಿರುತ್ತೆ ಅನ್ನುವಂಥದ್ದು. ಅಂದ್ರೆ ಮುಂದಿನ ದಿನಗಳಿಗೆ ತಯಾರಿ ನಾವು ಈಗಲೇ ಆರಂಭವನ್ನು ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ತಾವು ಮಾಡಿರುವಂತಹ ಪ್ರಯತ್ನಗಳು, ಇದರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದಿದ್ರೆ ಈಗ ಸದ್ಯಕ್ಕೆ ತಮ್ಮ ಮುಂದಿರುವಂತಹ ಒಂದು ಪ್ರಾಜೆಕ್ಟ್ನ ಬಗ್ಗೆ. ಈಗ ಕೊರೋನಾ ಬಂದ ಸಂದರ್ಭದಲ್ಲಿ ಮನೆಯಲ್ಲಿ ಕೂತ್ಕೊಂಡಿದ್ದಾಗ ಒಂದು ಯೋಚನೆ ಬಂತು. ಈಗ ನೋಡ್ತಾ ಇದ್ದಾಗೆ ಪ್ರತಿಯೊಬ್ಬರು ಇವಾಗೇನು ಆ ಒಂದು ಸ್ವಲ್ಪ ಬಿಡುವು ಸಿಕ್ಕಿದ ಕೂಡ ಎಲ್ಲರೂ ಬಂದು ಪೇಟೆಗೆ ಬಂದು ಪರ್ಚೇಸ್ ಮಾಡಲಿ ಶುರು ಮಾಡಿದ್ರು. ಇಲ್ಲಿ ಏನಾಗುತ್ತದೆ, ಈಗ ಎಲ್ಲರೂ ಪೇಟೆಗೆ ಬಂದು ಬಿದ್ದ ಅಲ್ಲಿ ಕ್ರಾಸ್ ಕಂಟಾಮಿನೇಷನ್ ಆಗುವಂಥ ಚಾನ್ಸಸ್ ಅಧಿಕವಾಗಿರುತ್ತೆ. ಈಗ ಏನು ಮಾಡ್ಬೋದು? ಈಗ ಆಲ್ರೆಡಿ ಸಿಟಿಗಳಲ್ಲಿ ಬೇರೆ ಜಾಗಗಳೆಲ್ಲ ನೋಡ್ಬೋದು ನೀವೀಗ ಬೇಕಾದಷ್ಟು ಅಪ್ಲಿಕೇಶನ್ ಸಾಫ್ಟ್ವೇರ್ ಏನೇನು ಬರುತ್ತೆ, ಅದನ್ನು ಯೂಸ್ ಮಾಡಲಿಕ್ಕೆ ತುಂಬ ಸುಲಭ ಆಗಿರುತ್ತೆ ಅಲ್ಲಿ. ಯಾಕಂತ ಹೇಳಿ ಅಲ್ಲಿ ಯೂಸ್ ಮಾಡೋರಿದ್ದಾರೆ, ಮತ್ತೆ ತುಂಬ ಜನ ಯಾರಿಗೆ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅವ್ರಿಗೂ ಕಷ್ಟ ಆಗ್ತದೆ ಇದರಲ್ಲಿ, ಈ ಥರ ಇರ್ತದೆ. ಈಗ ನಮಗೆ ಏನು ಮಾಡ್ಬೇಕಂದ್ರೆ ನಾವು ಈಗ ಊರಲ್ಲಿ ಕೂತ್ಕೊಂಡು ನೋಡಿದಾಗ, ಆಲೋಚನೆ ಮಾಡಿದಾಗ ನಾವು ಮೊದಲಿನ ಇದಕ್ಕೆ ಹೋಗುವ ಈಗ ಘಟ್ಟದಲ್ಲಿ. ಆಗ ಹೇಗೆ ಏನು ಮಾಡ್ತಿದ್ವಿ ನಾವೀಗ ಯಾವುದೇ ವಿಷಯಗಳು ನಾವು ಪೇಟೆಗೆ ಹೋಗಿ ಏನಾದೊಂದು ಪರ್ಚೇಸ್ ಮಾಡ್ಬೇಕಂತಿದ್ದಾಗ ಎಲ್ಲ ಚೀಟಿಯಲ್ಲಿ ಇರ್ತಿತ್ತು. ಅದು ತರಕಾರಿ ಇರಲಿ, ಗ್ರಾಸರಿ ಇರಲಿ, ಅಥವಾ ಒಂದು ಹಾರ್ಡ್ವೇರ್ ಶಾಪ್ ಇರಲಿ, ಅಥವಾ ಮೆಡಿಕಲ್ ಬೇಕಿದ್ರೆ ಇರಲಿ, ಯಾವುದು ಬೇಕಿದ್ ನೋಡಿ ಎಲ್ಲ ಚೀಟಲ್ಲಿ ತಗೊಂಡು ಹೋಗಿ ಕೊಡುದು. ಈಗ ಉದಾಹರಣೆ ಶೆಟ್ರ ಅಂಗಡಿಗೆ ಅಂತ, ಶೆಟ್ರೆ ನಂದು ಇದೊಂದು ಲಿಸ್ಟ್ ಇದೆ, ಈ ಸಾಮಾನು ನಂಗೆ ಬೇಕಂತ ಎಲ್ಲ ಹೀಗೆ. ಈಗ ಈ ರೀತಿ ಇರೋ ವ್ಯವಸ್ಥೆಯನ್ನು ಅದನ್ನೊಂದು ನಮ್ಮ ಸಿಸ್ಟಮ್ ಒಳಗೆ ತಂದು ಬಿಟ್ರೆ ತುಂಬಾ ಅನುಕೂಲ ಆಗುತ್ತೆ ಎಲ್ರಿಗೂ. ಅದಕ್ಕೋಸ್ಕರ ಏನ್ ಮಾಡಿದೆ ಅಂತ ಹೇಳಿದ್ರೆ, ನನ್ನ ಮಿತ್ರರಾದವರಿದ್ದಾರೆ, ಕೃಷ್ಣಕುಮಾರ್ ಸೋಮಾಯಿ ಅಂತೇಳಿ, ಅವರು ನನ್ನ ಎಲ್ಲ ಪ್ರಯತ್ನಗಳಲ್ಲಿ ಅವರು ಕೈ ಜೋಡಿಸಿದ್ದಾರೆ. ಅವರಿಲ್ಲದೆ ಇದನ್ನು ಸಾಧಿಸುವುದು ಸಾಧ್ಯವೇ ಇರಲಿಲ್ಲ. ಈಗ ಏನು ಮಾಡಿದೆವು, ಕೃಷ್ಣನ ಜೊತೆ ಡಿಸ್ಕಸ್ ಮಾಡಿದೆವು. ಕೃಷ್ಣ ನಾವು ಹೀಗೆ ಮಾಡ್ಬೋದಾ ಒಂದು ಅಂತೇಳಿ. ಹೌದು ಮಾಡ್ಬೋದು ಅಂತೇಳಿ. ಹೀಗೆ ಯಾಕಂತೇಳಿ ಅವರು ಆ ತಂತ್ರಜ್ಞಾನ ಪರಿಣಿತರು. ಅವರು ಏನು ಮಾಡಿದರು, ಆಯಿತು ಈಗ ಅದಕ್ಕೆ ಏನೆಲ್ಲ ಬೇಕಾಗ್ಬೋದು ಅಂತ ಕೇಳಿದೆ. ಅದಕ್ಕೆ ಬೇಕಾಗೋದು ಏನೆಲ್ಲ ಬೇಕಂತೇಳಿ ಅವರು ಕೂಡ ಒಂದು ದಿನ ಹೋಗಿ ಆಲೋಚನೆ ಮಾಡಿ ಎಲ್ಲ ಮಾಡಿ ಬಂದರು. ನಾವೇನು ಮಾಡಿದ್ವಿ, ಇಬ್ಬರು ಜೊತೆಗೆ ಡಿಸ್ಕಸ್ ಮಾಡಿ ಇಂಥ ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡಲಿಕ್ಕೆ ಶುರು ಮಾಡಿದ್ದು. ಇದು ಸುಮಾರು ಮೊದಲ ರಿಲೀಸ್ ಸುಮಾರು 4 ದಿನಗಳಲ್ಲಿ ರೆಡಿ ಮಾಡಿ ತಗೊಂಡು ಬಂದುಬಿಟ್ರು ಅವರು. ಈಗ ಏನಾಯ್ತು ಅಂತ ಹೇಳಿದರೆ, ಈಗ ಈ ಸಿಸ್ಟಮಲ್ಲಿ ಹೇಗಿದೆ ಅಂತ ಹೇಳಿದರೆ, ನೀವೀಗ ಈಗ ಅದನ್ನು ಬಂಟ್ವಾಳಕ್ಕೆ ನಾವು ಮಾಡಿರೋದು. ಈಗ ಯಾಕಂದ್ರೆ ಒಂದು ಬಂಟ್ವಾಳ ಮಾದರಿ ಮಾಡಿದರೆ ಬಂಟ್ವಾಳಕ್ಕೆ ಅದು ಸಕ್ಸಸ್ ಆಗಿಬಿಟ್ರೆ ಅದು ಮುಂದೆ ಬೇಕಿದ್ರೆ ಎಲ್ಲಿ ಬೇಕಿದ್ರೂ ಹಾಕ್ಕೊಳ್ಬೋದು ಅಂತ.
ಮತ್ತೆ ಏನು ಮಾಡಿದೆ ಅಂದರೆ ನಾವೀಗ ಮನೇಲಿ ಕೂತ್ಕೊಂಡು ನನ್ನ ಅಂಗಡಿ ಅಂತ ಸೆಲೆಕ್ಟ್ ಮಾಡಿಬಿಟ್ರೆ ಬಂಟ್ವಾಳದಲ್ಲಿರುವ ಎಲ್ಲ ಅಂಗಡಿಗಳು ಅದರಲ್ಲಿ ಬರ್ತದೆ, ಯಾವುದೇ ಅಂಗಡಿ ಇರಲಿ. ಇವಾಗಲೇ ಒಂದು ಸುಮಾರು 8 ಜನ ಅಂಗಡಿಯವರು ಮುಂದೆ ಬಂದಿದ್ದಾರೆ, ಅವರೆಲ್ಲ ನಮ್ಮ ಸಿಸ್ಟಮ್ ಅಲ್ಲಿ ಇದ್ದಾರೆ. ಈಗ ನನಗೆ ಮನೇಲಿ ಕೂತ್ಕೊಂಡು ಯಾವ್ದು ಅಂಗಡಿ ಬೇಕೋ ಸೆಲೆಕ್ಟ್ ಮಾಡ್ತೇನೆ, ನನ್ನ ಚೀಟಿ ಇದೆ ಅದರ ಫೋಟೋ ತೆಗಿತೇನೆ, ಕಳಿಸ್ತೇನೆ, ಅಷ್ಟರಲ್ಲಿ ಅವರಿಗೆ ಆರ್ಡರ್ ಹೋಯ್ತು. ಈಗ ಅಂಗಡಿಯವರು ಏನು ಮಾಡ್ತಾರೆ, ನನಗೊಂದು ಆರ್ಡರ್ ಬಂತು ನೋಡ್ತಾರೆ, ನೋಡಿದ ತಕ್ಷಣ ಅವರಿಗೆ ಫೋಟೋ ಸಿಗ್ತದೆ, ಅದರ ಕೆಳಗಡೆ ರೆಡಿ ಅಂತ ಬಟನ್ ಇದೆ, ಅವರೆಲ್ಲ ರೆಡಿ ಅಂತ ಒಂದು ಅದುಮಿದ ಕೂಡಲೇ ಇನ್ನೊಂದು ಸ್ಕ್ರೀನ್ ಬರ್ತದೆ, ಅಲ್ಲಿ ಏನು ಎಷ್ಟು ಅಮೌಂಟ್ ಆಯಿತು ಮತ್ತೊಂದು ಸಣ್ಣ ಕ್ಯಾಮರಾ ಅಲ್ಲಿ ಓಪನ್ ಆಗ್ತದೆ, ಅವ್ರದ್ದು ಏನು ಚೀಟ್ ಇದೆ ಅದರ ಫೋಟೋ ತೆಗೆದು ಕಳಿಸ್ತಾರೆ. ಈಗ ಏನಾಯಿತು, ನಾನು ಆರ್ಡರ್ ಹಾಕಿದ್ದೇನೆ, ಆರ್ಡರ್ ಅವರಿಗೆ ತಲುಪಿದೆ, ಅವ್ರು ರೆಡಿ ಮಾಡಿದ್ದಾರೆ, ಚೀಟು ಬಂತು, ನನಗೆ ಎಷ್ಟು ರೇಟ್ ಅಂತ ಗೊತ್ತಾಯಿತು. ನಾನು ಅಂದ್ರೆ ಅದು ಹೇಗೆ ಅಂದ್ರೆ ಇದೇನು ಆ್ಯಪ್ ಆಧಾರಿತವಾಗಿ ಕೆಲಸ ಮಾಡುತ್ತಾ, ಹೇಗೆ ಕೆಲಸ ಮಾಡುತ್ತೆ ಅನ್ನುವಂಥದ್ದು. ಸೊ ಅಂದ್ರೆ ಜನಸಾಮಾನ್ಯರು ಅದನ್ನ ಬಳಕೆ ಮಾಡಿಕೊಳ್ಬೇಕು ಅಂತ ಆದ್ರೆ, ಎಕ್ಸಾಂಪಲ್ ಈಗ ನೀವು ಮೊದಲು ಮಾಡಿರುವಂಥದ್ದು ಬಂಟ್ವಾಳಕ್ಕೆ ಸಂಬಂಧಪಟ್ಟ ಹಾಗೆ, ಸೊ ಅದು ಹೇಗೆ ವರ್ಕೌಟ್ ಆಗುತ್ತೆ, ಹೇಗೆ ಜನಸಾಮಾನ್ಯರು ಅದನ್ನು ಬಳಸಿಕೊಳ್ಬಹುದು ಅನ್ನುವಂಥದ್ದನ್ನು ಎಕ್ಸ್ಪ್ಲೈನ್ ಮಾಡ್ತೀರಾ ಅಂತ? ಹೌದು, ಅದಕ್ಕೆ ಈ ಆ್ಯಪ್ ತುಂಬ ಸರಳವಾಗಿದೆ. ಇದರಲ್ಲಿ ಏನು ಯಾವುದೇ ಒಂದು ನಾವು ಪ್ರತಿಕ್ರಿಯೆಯಲ್ಲಿ ಮಾಡ್ತೇವೆ ಅದು ಅಷ್ಟು ಕಷ್ಟಕರವಾಗಿಲ್ಲ. ನಾವೀಗ ಇದು ಏನು ವಾಟ್ಸಪ್ ಅಷ್ಟು ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ, ಅದೇ ತರ ಇದೊಂದು ವಾಟ್ಸಪ್ ತರಾನೇ ಇದೆ, ಅದೇ ತರ ನೀವೇನ್ ಮಾಡ್ತೀರಿ ಪ್ಲೇ ಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಹೌದು, ಇವಾಗ ಅದು ಒಂದು ವೆಬ್ ಲಿಂಕ್ ಅಲ್ಲಿ ಇದೆ, ಇನ್ನೊಂದು ಸುಮಾರು ಒಂದು 10 ದಿನದಲ್ಲಿ ಪ್ಲೇ ಸ್ಟೋರ್ಗೆ ಬರ್ತದೆ, ಆಪ್ ಆಗಿ ಬರ್ತದೆ. ಹೌದು, ಸ್ಮಾರ್ಟ್ ಬಂಟ್ವಾಳ www.smartbantwal.com ಕೊಟ್ರೆ ಅದು ಓಪನ್ ಆಗ್ತದೆ. ಅದರಲ್ಲಿ ಆಪ್ ತರಾನೇ ಇದೆ, ಏನೂ ಗೊತ್ತಾಗುದಿಲ್ಲ, ಪ್ರತಿಯೊಂದು ಅದರದ್ದು ಏನ್ ಬಿಹೇವಿಯರ್ ಇದೆ ಎಲ್ಲ ಆಪ್ ತರಾನೇ ಇದೆ. ಎಸ್, ಅಂದ್ರೆ ಆಪ್ ತರ ಇನ್ನು ನೆಕ್ಸ್ಟ್ ಅಂದ್ರೆ ಈಗ ಡೆವಲಪ್ಮೆಂಟ್ ಹಂತದಲ್ಲಿದೆ, ಮುಂದೆ ಆಪ್ ಸ್ಟೋರ್ ಅಲ್ಲಿ ಆಪ್ ಆಗಿ ಲಭಿಸುತ್ತೆ. ಸೊ ಡೌನ್ಲೋಡ್ ಮಾಡಿಕೊಂಡು ಅದರ ಹೇಗೆ ನೆಕ್ಸ್ಟ್ ಪ್ರೊಸೀಡ್ ಆಗಬಹುದು ಅನ್ನುವಂಥದ್ರ ಬಗ್ಗೆ ನೀವೀಗ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿದ ತಕ್ಷಣ ಮುಂದೆ ಹೇಗಿರುತ್ತೆ ಅಂತ ಹೇಳ್ತೇನೆ. ಡೌನ್ಲೋಡ್ ಮಾಡಿದ ತಕ್ಷಣ ನಾವು ಯಾವ ಕ್ಲಸ್ಟರ್ಗೆ ಸೇರಿದ್ದೇವೆ ಅಂತ ನೋಡ್ತೇವೆ ಇದರಲ್ಲಿ. ಈಗ ಉದಾಹರಣೆಗೆ ಈಗ ಬಂಟ್ವಾಳಕ್ಕೆ ಇದು ಮಾದರಿ ಆದ ಕಾರಣ ಮೊದಲದ್ದು ಬಂಟ್ವಾಳಕ್ಕೆ ಮಾತ್ರ ಸಂಬಂಧಪಟ್ಟದ್ದು. ಇವಾಗ ಇನ್ನು ಮುಂದೆ ಬರುವಂಥದ್ರಲ್ಲಿ ನೀವು ಯಾವ್ದು ಕ್ಲಸ್ಟರ್ ಇದ್ದೀರಿ ಅಂತ ನೋಡ್ತೀರಿ. ಈಗ ಉದಾಹರಣೆ ಬಂಟ್ವಾಳ ಹತ್ತಿರ BC ರೋಡ್ ಒಂದು ಕ್ಲಸ್ಟರ್ ಆಗಿರ್ಬೋದು, ಮೆಲ್ಕಾರ್ ಒಂದು ಕ್ಲಸ್ಟರ್ ಆಗಿರ್ಬೋದು, ಅಥವಾ ಮುಂದೆ ಪಡುಬಿದ್ರಿ ಒಂದು ಕ್ಲಸ್ಟರ್ ಆಗಿರ್ಬೋದು, ಕಾರ್ಕಳ ಸಿಟಿ ಒಂದು ಕ್ಲಸ್ಟರ್ ಆಗಿರ್ಬೋದು, ಈ ತರ ಪ್ರತಿಯೊಂದು ಕ್ಲಸ್ಟರ್ ಆಗಿರ್ತದೆ. ಆಗ ಅವರಿಗೆ ಹತ್ತಿರದ ಯಾವುದು ವ್ಯವಹಾರಕ್ಕೆ ಸಂಬಂಧಪಟ್ಟ ಪೇಟೆ ಇದೆ ಅದೇ ಕ್ಲಸ್ಟರ್ ಆಗಿರ್ತದೆ. ಒಂದು ಕ್ಲಸ್ಟರ್ ಅಂತ ಹೇಳಿದ್ರೆ ಆ ಕ್ಲಸ್ಟರ್ ಅಲ್ಲಿ ವಿವಿಧ ತರದ ಅಂಗಡಿಗಳಿರ್ಬೇಕು, ಮತ್ತೆ ಒಂದು ಆಟೋ ಸ್ಟ್ಯಾಂಡ್ ಇರಬೇಕು. ಯಾಕಂತ ಹೇಳಿದ್ರೆ ಈ ಆರ್ಡರ್ ಮಾಡಿದ್ದನ್ನು ತೆಗೆದುಕೊಂಡು ಹೋಗಿ ಮನೆಗೆ ತಲುಪಿಸುವ ಜವಾಬ್ದಾರಿ ಆಟೋದವ್ರದ್ದು ಇರ್ತದೆ. ಇದರಲ್ಲಿ ಮುಂದೆ ಈ ಇಡೀ ವ್ಯವಸ್ಥೆ ನಡೆಸುವವರು ಒಂದು ಆಟೋ ಸ್ಟ್ಯಾಂಡ್ ಇಲ್ಲಿರುವಂತವರು, ಹೌದು ಚಾಲಕರು. ಅದರಲ್ಲಿ ಯಾರಾದೊಬ್ರು ಲೀಡರ್ ಇರ್ತಾರೆ, ಅವರು ಮುಂದೆ ಬರಬೇಕಾಗ್ತದೆ. ಇದರ ಎಲ್ಲ ಜವಾಬ್ದಾರಿ ಮತ್ತೆ ಒಂದು ರೀತಿಯಲ್ಲಿ ಅವರೇ ಓನರ್ ಇದಕ್ಕೆ ಇರ್ತಾರೆ. ಯಾಕಂತ ಹೇಳಿದ್ರೆ ಪ್ರತಿ ಒಂದು ಜವಾಬ್ದಾರಿ ತಗೊಂಡು ಅವ್ರು ಮಾಡ್ತಾರೆ, ಯಾಕಂದ್ರೆ ಜವಾಬ್ದಾರಿ ಅವ್ರ ಮೇಲೆ ಜಾಸ್ತಿ ಇರ್ತದೆ. ಅಲ್ಲಿಂದ ಆರ್ಡರ್ ಬರ್ತದೆ, ಆರ್ಡರ್ ಬಂದದನ್ನು ಲಿಸ್ಟ್ ಮಾಡಿ ಯಾವ್ಯಾವ ಕಡೆಗೆ ಹೋಗಿ ಕೊಡ್ಬೇಕಂತ ಹೇಳುವಂಥದ್ದು ಅವರೆಲ್ಲ ಮಾಡ್ತಾರೆ. ಅದಕ್ಕೆ ಏನು ಬೇಕು ಅದೆಲ್ಲ ಈ ಸಾಫ್ಟ್ವೇರ್ ಕೊಡ್ತದೆ ಅವ್ರಿಗೆ ಅನುಕೂಲ, ಪ್ರತಿಯೊಬ್ಬರಿಗೆ ಅನುಕೂಲ ಆಗುವಂಥದ್ದು ಈ ಸಾಫ್ಟ್ವೇರ್ ಇದೆ. ಅದು ತುಂಬಾ ಸರಳವಾಗಿರ್ತದೆ, ಸರಳವಾಗಿ ಅರ್ಥ ಆಗುವಂಥದ್ದು, ಏನೂ ಕಾಂಪ್ಲಿಕೇಟೆಡ್ ವಿಷಯಗಳು ಇರುವುದಿಲ್ಲ ಇದರಲ್ಲಿ. ಯಾರಿಗೆ ಏನ್ ಬೇಕು ಅದಲ್ಲಿ ಲಭಿಸ್ತದೆ ಆ ಥರ. ಎಸ್, ಇನ್ನು ಪೇಮೆಂಟ್ ವಿಚಾರಕ್ಕೆ ಹೇಗೆ ಪೇಮೆಂಟ್ ಮಾಡುವುದು ಅಂದ್ರೆ ಆನ್ಲೈನ್ ಅಲ್ಲಿ ಪೇಮೆಂಟ್ ಮಾಡಬಹುದಾ ಹೇಗೆ ಅಂತ? ಈಗ ಪೇಮೆಂಟ್ ಇದು ವರ್ಕ್ ಮಾಡ್ತದೆ. ಪೇಮೆಂಟ್ 3 ತರ ಇರ್ತದೆ. ಇದು ಪೇಮೆಂಟ್ ಡಿಸಿಷನ್ ಅಂಗಡಿಯವರ ಕೈಲಿ ಇರ್ತದೆ. ಈಗ ಒಂದು ಆನ್ಲೈನ್ ಆಗಿ ಪೇ ಮಾಡ್ಬೋದು. ಈಗಾಗಲೇ ಜಿಪೇ ಇದೆ, ಭೀಮ್ ಆ್ಯಪ್ ಇದೆ, UPI ಪೇಮೆಂಟ್ ಇದೆ, ಅಥವಾ ಆನ್ಲೈನ್ ಮಾಡ್ಬೋದು, ಬ್ಯಾಂಕ್ ಟ್ರಾನ್ಸ್ಫರ್ ಮಾಡ್ಬೋದು, ಈ ಥರ ಆಪ್ಷನ್ ಇದೆ. ಅಥವಾ ಇದು ಅಂಗಡಿಯ ಪರಿಚಯದವರೇ ಇರ್ತಾರೆ ಹೆಚ್ಚಿನವರು, ಆರ್ಡರ್ ಹಾಕುವವರು. ಒಂದು ಮೊದಲಿನ ಥರ ಅವರು ಕ್ರೆಡಿಟ್ ಕೋಡು ಕೂಡ ಕೊಡ್ಬೋದು, ಇಲ್ಲದಿದ್ದರೆ ಕ್ಯಾಶ್ ಪೇಮೆಂಟ್. ಕ್ಯಾಶ್ ಪೇಮೆಂಟ್ ಏನು ಮಾಡ್ಬೇಕಂತ ಹೇಳಿದರೆ, ಇವಾಗ ಯಾರು ಅಲ್ಲಿ ಹೋಗಿ ಪಿಕ್ ಮಾಡ್ತಾರೆ ಅವರೇ ಖುದ್ದು ಪೇಮೆಂಟ್ ಮಾಡ್ತಾರೆ, ಅಲ್ಲಿ ಕೊಡ್ತಾರೆ. ಅದನ್ನು ಡೆಲಿವರಿ ಮಾಡುವಾಗ ಅಲ್ಲಿ ಹೋಗಿ ಅದನ್ನು ಆ ಮನೆಯವರಿಗೆ ಕೊಟ್ಟು ಅವರು ಪೇಮೆಂಟ್ ಮಾಡಬೇಕಾಗ್ತದೆ ಅವರಿಗೆ. ಅಕಸ್ಮಾತ್ ಮನೆಯವರು ನಾಳೆ ಅಂತ ಹೇಳಿದರೆ ಅವರು ಕೊಡೋದಿಲ್ಲ. ಅದು ಏನು ಪ್ಯಾಕ್ ಇದೆ ಅದು ಹಾಗೆ ಹೋಗಿ ಅದು ಅಂಗಡಿಗೆ ವಾಪಸ್ ಹೋಗ್ತದೆ, ಅಂಗಡಿಯವರು ರಿಟರ್ನ್ ಕೊಡ್ತಾರೆ. ತುಂಬಾ ಸರಳವಾಗಿದೆ. ಅಂದ್ರೆ ಇದೀಗ ಪ್ರಮುಖವಾಗಿ ಈಗ ಸ್ಮಾರ್ಟ್ ಬಂಟ್ವಾಳ ಅನ್ನುವಂಥ ಆ್ಯಪ್ ಏನು ಬರುತ್ತೆ ಅದರ ಬಗ್ಗೆ ಇರುವಂತಹ ವಿಚಾರಗಳು, ಅದರ ಜೊತೆಗೆ ಮತ್ತು ಕೂಡ ಮಾತನಾಡಬೇಕು, ಅದರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ಪಡೆದುಕೊಳ್ತೇನೆ, ಒಂದು ವಾಪಸ್ ತಗೊಳ್ಬೇಕು. ಎಸ್, ಸ್ಮಾರ್ಟ್ ಫ್ಯೂಚರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ. ಸ್ಮಾರ್ಟ್ ಫ್ಯೂಚರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮುಂದಿನ ದಿನಗಳಿಗೆ ಬೇಕಾಗಿರುವಂತಹ ತಂತ್ರಜ್ಞಾನ ಏನಿದೆ ಅಥವಾ ನಾವು ಯಾವ ರೀತಿ ಅಪ್ಡೇಟ್ ಆಗಬೇಕು ಆ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಈಗ ನಮ್ಮ ಊರಿನವರೇ ಆಗಿರುವಂತಹ ತಂತ್ರಜ್ಞರು ಮಾಡ್ತಾ ಇದ್ದಾರೆ. ಸ್ಮಾರ್ಟ್ ಬಂಟ್ವಾಳ ಅನ್ನುವಂತಹ ಆ್ಯಪ್ ಬರ್ತಾ ಇದೆ. ಸೊ ಆ ಮೂಲಕ ಮುಂದಿನ ದಿನಗಳಲ್ಲಿ ಅಂದರೆ ಬಹುಶಃ ಇದು ಬಂಟ್ವಾಳಕ್ಕೆ ಈಗ ಏನು ಸೀಮಿತಗೊಳಿಸಲಾಗಿದೆ, ಯಾಕಂತ ಹೇಳಿದರೆ ಅದನ್ನು ಪ್ರಾಯೋಗಿಕವಾಗಿ ಟೆಸ್ಟ್ ಮಾಡ್ತಾ ಇದ್ದಾರೆ. ಅಲ್ಲೇನಾದರೂ ಸಕ್ಸಸ್ ಆದರೆ ಇದು ಬಹುಶಃ ಇಡೀ ವಿಶ್ವಕ್ಕೆ ಮಾದರಿಯಾಗುವಂತಹ ವಿಚಾರಗಳು. ಸೊ ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ತೆಗೆದುಕೊಳ್ಬೇಕು.
ಸಂದೀಪ್ ಬಂಟ್ವಾಳ ಇದ್ದಾರೆ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ತಾವೀಗ ಹೇಳಿದ್ರಿ, ಅಂದರೆ ನಾವು ಈ ರೀತಿ ಅನೇಕ ಆ್ಯಪ್ಗಳನ್ನು ನೋಡಿದ್ದೇವೆ ಈಗ. ಅದೇ ರೀತಿ ಅಂದರೆ ಆನ್ಲೈನಿಂದ ಗ್ರೋಸರಿಗಳನ್ನ ತರುವಂಥದ್ದು ಅನೇಕ ಆ್ಯಪ್ಗಳು ಈ ನಿಟ್ಟಿನಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಸೊ ನಾನು ಕೇಳುವಂಥದ್ದು, ಅದಕ್ಕೂ ಸ್ಮಾರ್ಟ್ ಬಂಟ್ವಾಳಗಿರುವಂಥ ಡಿಫ್ರೆನ್ಸ್ ಏನು, ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ಬೋದು ಅಂತ, ಏನು ಹೊಸ ಅಡ್ವಾಂಟೇಜಸ್ ಅಂತ? ಇದರಲ್ಲಿ ಏನಂತ ಹೇಳಿದರೆ, ಈಗ ನಾವು ಖರೀದಿದಾರರು ಮತ್ತು ಅಂಗಡಿಯವರು ಆಯಿತಾ ಕ್ಲೋಸ್ ರಿಲೇಷನ್ ಇರ್ತದೆ. ಓಕೆ. ಈಗ ನಾನು ಒಂದು ಪೇಟೆಗೆ ಹೋಗಬೇಕಿದ್ರೆ ತರಕಾರಿ ಅಂಗಡಿ ಯಾವಾಗಲೂ ಅದೇ ಅಂಗಡಿಗೆ ಹೋಗ್ತೇನೆ, ಅಥವಾ ಒಂದು ಗ್ರಾಸರಿ ಅದೇ ಅಂಗಡಿಗೆ ಹೋಗ್ತೇನೆ, ಬೇರೆ ಅಂಗಡಿಗೆ ಹೋಗುವುದಿಲ್ಲ. ಅಥವಾ ನನಗೆ ಹಾರ್ಡ್ವೇರ್ ಪರ್ಚೇಸ್ ಮಾಡಬೇಕಾ, ಅಥವಾ ಕೃಷಿಗೆ ಸಂಬಂಧಪಟ್ಟದ್ದು ಸಾಮಾನು ಇರ್ಬೋದು, ಅಥವಾ ಏನೇ ಇರಲಿ, ನಮ್ಮದು ಯಾವಾಗಲೂ ಒಂದು ಅದೇ ಅಂಗಡಿ ಮೊದಲಿಂದ ಸಹ ಇದೇ ಸಿಸ್ಟಮ್ ಇರ್ತದೆ. ಈಗ ನಾನು ಯಾವ ಅಂಗಡಿಗೆ ಆರ್ಡರ್ ಹಾಕ್ತೇನೆ, ಅವರಿಗೆ ಆರ್ಡರ್ ಬಂದ ತಕ್ಷಣ ನನ್ನ ಹೆಸರು, ನನ್ನ ಮನೆಯದು ವಿಳಾಸ ಮತ್ತೆ ನನ್ನ ಫೋನ್ ನಂಬರ್ ಇಷ್ಟು ಅವರಿಗೆ ಕ್ಲಿಯರ್ ಆಗಿ ಸಿಗ್ತದೆ. ಏನೇ ಡೌಟ್ ಇದ್ದಲ್ಲಿ ಒಂದು ಬಟನ್ ಅಲ್ಲಿ ಡೈರೆಕ್ಟ್ ಫೋನ್ ಬರ್ತದೆ. ಅದೇ ತರ ನಾನು ಆರ್ಡರ್ ಹಾಕಿದ ಕೂಡ ಅಲ್ಲೇ ಅವರ ಅಂಗಡಿಯವರ ಫೋನ್ ನಂಬರ್ ಕೂಡ ನನ್ನ ಹತ್ರ ಇದೆ, ನಾನು ಕೂಡ ಫೋನ್ ಮಾಡ್ಬೋದು. ನಾನು ಫೋನ್ ಮಾಡಿ ಹೇಳ್ಬೋದು, ಶೆಟ್ರ ನಾನು ಆರ್ಡರ್ ಹಾಕಿದ್ದೆ, ಅದರಲ್ಲಿ ಈ ಐಟಮ್ ಸೇರಿಸ್ಬಿಡಿ ಅಂತ ಹೇಳಿ. ಯಾಕೆ ಈ ಸೊಲ್ಯೂಷನ್ ಅವರೇ ಮಾಡ್ಕೊಳ್ತಾರೆ. ಮ್ಯೂಚುವಲ್ ಅವರಿಗೆ ಗೊತ್ತಿರ್ತದೆ, ಅವರು ನಮಗಿಂತ ನಾವು ಇದ್ದೇವೆ ಅಂತ ಗೊತ್ತಾಗುದಿಲ್ಲ ಅವರಿಗೆ. ಬರೀ ಒಂದು ಮೀಡಿಯೇಟರ್ಗಳಾಗಿ ನಾವು ಕಾಣಿಸುವುದಿಲ್ಲ ಅಲ್ಲಿ ಆ್ಯಪ್ ಅಂತ ಹೇಳಿ ಒಂದು ಇದೆ ಅಂತ ಕಾಣಿಸುವುದಿಲ್ಲ. ಇದೇನಾಗುತ್ತೆ ಅಂತ ಹೇಳಿದ್ರೆ, ಅವರ ವ್ಯವಹಾರದ ಸಂಬಂಧ ಇರುತ್ತಲ್ಲ, ಆ ಸಂಬಂಧ ಒಳಗೆ ನಡೆದು ಬಿಡ್ತದೆ. ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಆ ಕ್ವಾಲಿಟಿ ಮತ್ತೆ ಇದೆಲ್ಲ ಪಾರದರ್ಶಕವಾಗಿ ಅವರು ಮೇಂಟೈನ್ ಮಾಡಬೇಕು, ಅದು ಮಾಡ್ತಾರೆ. ಯಾಕಂತ ಹೇಳಿದ್ರೆ ಹತ್ರದಲ್ಲೇ ಸುಲಭ, ಅವ್ರು ಇರುವುದಿಲ್ಲ. ಹಾಗೆ ಇನ್ನೊಬ್ಬರುಗಳನ್ನ ಆದಷ್ಟು ಜಾಗ್ರತೆಯಿಂದ ಮಾಡ್ತಾರೆ. ಇದು ನಾನು ಮಾತಾಡಿ ನೋಡಿದ್ದೇನೆ ಬಂಟ್ವಾಳದ ಕೆಲವು ವರ್ತಕರು, ಅವರು ಇದನ್ನೆಲ್ಲ ಖಂಡಿತ ಬಹಳ ಸುಂದರವಾಗಿ ಫಾಲೋ ಮಾಡ್ತಾ ಇದ್ರು ಇದನ್ನೆಲ್ಲ. ಓಕೆ. ಸೊ ಅದಕ್ಕೂ ಇದಕ್ಕೂ ಇರುವಂತಹ ವ್ಯತ್ಯಾಸಗಳು ಇದು ಕಂಪ್ಲೀಟ್ ಪರ್ಸನಲ್ ಟಚ್ ಅಲ್ಲಿ ವರ್ಕ್ ಆಗುವಂತದ್ದು ಇದರಲ್ಲಿ. ಅಂದ್ರೆ ಬಹುಶಃ ಪರ್ಸನಲೈಸ್ಡ್ ಸರ್ವಿಸ್ ಇಲ್ಲಿ ಸಿಗುತ್ತೆ ಅಂತ ಪ್ರತಿಯೊಬ್ಬರಿಗೂ ಕೂಡ. ಹೌದು. ಸೊ ಇಷ್ಟೆಲ್ಲ ಮಾಡಿದ್ದೀರಿ ಅಂತಾದ್ರೆ ತಮ್ಮ ಬಗ್ಗೆ ಕೂಡ ನಾವು ತಿಳ್ಕೊಳ್ಳೇಬೇಕಾಗುತ್ತೆ. ಸೊ ಇಂತಹ ಐಡಿಯಾಸ್ ಎಲ್ಲ ಹೇಗೆ ಬಂತು, ಅಂದ್ರೆ ಎಷ್ಟು ವರ್ಷದಿಂದ ಈ ತರ ಪ್ರಯತ್ನಗಳನ್ನ ತಾವು ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ತಮ್ಮ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋದಿದ್ರೆ. ನಾನು 2001 ಡಿಪ್ಲೊಮಾ ಕಂಪ್ಲೀಟ್ ಮಾಡಿದ್ದೆ ನಿಟ್ಟೆಯಲ್ಲಿ. ನಾನು ಕಲಿತು ನಿಟ್ಟೆಯಲ್ಲಿ 2001. 2004 ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದೇನೆ. ಆ ನಂತರ ನಾನು ಬೆಂಗಳೂರಿಗೆ ಹೋಗಿ ಹ್ಯೂಲೆಟ್ ಪ್ಯಾಕರ್ಡ್ ಸೇರಿಕೊಂಡಿದ್ದೇನೆ. ಅಲ್ಲಿ R&D ಡಿವಿಷನಲ್ಲಿ ಇದ್ದೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಲ್ಲಿ. ಅಲ್ಲಿ ನನಗೆ ಉತ್ತಮವಾದ ವೇದಿಕೆ ಸಿಕ್ಕಿತ್ತು ಅಲ್ಲಿ ಕಲಿತುಕೊಳ್ಳಿಕ್ಕೆ. ಒಂದು ಪ್ರಾಡಕ್ಟ್ R&D ಅಂತ ಹೇಳಿದರೆ, ಆ ಪ್ರಾಡಕ್ಟ್ ಸ್ಟಾರ್ಟ್ ಆಗುವಲ್ಲಿಂದ ಹಿಡಿದು ಕೊನೆವರೆಗೆ ಮಾರ್ಕೆಟ್ ಇಂಟ್ರೊಡ್ಯೂಸ್ ಆಗಿ ಎಲ್ಲಿ ಕಸ್ಟಮರ್ ಹೋಗ್ತಾರೆ ಅಲ್ಲಿವರೆಗಿದ್ದು ಎಕ್ಸ್ಪೋಜರ್ ನನಗೆ ಸಿಕ್ಕಿದೆ. ಹಾಗಾಗಿ ಒಂದು ಪ್ರಾಡಕ್ಟ್ ಹೇಗಿರಬೇಕು, ಹೇಗೆ ಜನ ಯೂಸ್ ಮಾಡ್ತಾರೆ, ಇದರದ್ದೆಲ್ಲ ಅನುಭವಗಳು ಆಳವಾಗಿ ಸಿಕ್ಕಿದೆ ನನಗೆ ಅಲ್ಲಿ. ಮತ್ತೆ ಇಲ್ಲಿ ನನಗೆ ಕಾರ್ಪೊರೇಟ್ ಲೋಕದ್ದು ಕೂಡ ಅನುಭವ ಆಗಿದೆ. ಎಲ್ಲ ಅನುಭವದಲ್ಲಿ ಇರ್ತದೆ, ಸಿಹಿ ಕಹಿ ಅನುಭವ ಇರ್ತದೆ. ಇದೆಲ್ಲ ನೋಡಿದ್ದು. ಆಮೇಲೆ ನನ್ನ ಲೈಫ್ ಬೆಂಗಳೂರಲ್ಲಿ ಇದ್ದದ್ದು ಆ ಟೈಮ್. ಯಾಕಂದ್ರೆ ಆಮೇಲೆ ಬೆಂಗಳೂರಿಂದ ವಿದೇಶಕ್ಕೂ ಕೂಡ ಪ್ರವಾಸ ಮಾಡಿದ್ದೇವೆ. ಆಗ ವಿದೇಶಗಳನ್ನು ನೋಡಿದ್ದೇವೆ, ಬೆಂಗಳೂರಿದ್ದು ನೋಡಿದ್ದೇವೆ. ಆಮೇಲೆ ಇದು ಕಾರ್ಪೊರೇಟ್ ವರ್ಲ್ಡ್ ಯಾವ ಕಡೆ ಹೋಗ್ತಿದೆ ಅಂತ ನೋಡಿದ್ದೇವೆ ಇದೆಲ್ಲ. ಸೊ ಇದೆಲ್ಲ ನೋಡಿದಾಗ ನಮ್ಗೇನಾಯ್ತು ಅಂತ ಹೇಳಿದ್ರೆ, ಇಂಥದ್ದೆಲ್ಲ ಏನೊಂದು ಮಾಡಬೇಕಂತ ಬಂತು, ನಾವು ಕೂಡ ಮಾಡಬೇಕು ಮುಂದೆ ಅಂತ ಹೇಳಿ. ಅದು ಮಾಡುವಂತ ಹೇಳಿದಾಗ ಆಯಿತು. ಇನ್ನು ನನಗೆ ಬೆಂಗಳೂರಲ್ಲಿ ಈ ಥರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಏನು ಮಾಡಿದೆ ಊರಲ್ಲಿ ಹೋಗಿ ಮಾಡಬೇಕು. ಯಾಕಂದ್ರೆ ಎಲ್ಲರೂ ಒಂದು ನೋಡ್ತಾರೆ, ನಾನು ಇವತ್ತೆಲ್ಲ ಮುಂದೆ ನಾನು ವಾಪಸ್ ಊರಿಗೆ ಹೋಗಿ ನಮ್ದು ಯಾವಾಗಲೂ ನಮ್ಗೆ ಏನು ನೆನಪಾಗೋದು, ನಮಗೆ ನಮ್ಮದು ಹಳೆಯದು ಒಂದು ನೆನಪಾಗ್ತದೆ. ಯಾವಾಗಲೂ ನಮಗೆ ಕನಸಲ್ಲಿ ಏನು ಹೇಳೋದು, ಗುಡ್ ಓಲ್ಡ್ ಡೇಸ್ ಅಂತ ಹೇಳ್ತೇವೆ. ಯಾವಾಗಲೂ ನಾವು ಕನೆಕ್ಟ್ ಆಗೋದು ನಮ್ಮ ಮೊದಲಿದ್ದದ್ದು. ನಮ್ಗೆ ಇವಾಗ ಬೇಕಿದ್ದು ನೋಡಿ, ನಮ್ಗೆ ಹಳೆಯ ನಮ್ಮ ಮಿತ್ರರು, ನಮ್ಮ ಸಂಬಂಧಿಕರು, ಆ ಒಂದು ಒಡನಾಟ ಯಾವಾಗ ನಮ್ಗೆ ನೆನಪಾಡ್ತದೆ, ಆಗ ಸಿಗುವ ಸಂತೋಷ ಇವತ್ತಿನ ವಾಸ್ತವಿಕೆಯಲ್ಲಿ ಇಲ್ಲ. ಇದು ಬಹುಶಃ ಯಾರಿಗೂ ಕೂಡ ಸಿಗ್ತಾ ಇಲ್ಲ ಈಗ. ಹಾಗೆ ಇರುವಾಗ ಪುನಃ ತಿರುಗಿ ಬಂಟ್ವಾಳಕ್ಕೆ ಬಂದಾಗ ಒಂದು ಏನಾದರೂ ಒಂದು ಬೇಕು. ಹಾಗೆ ಬೇಕಂತ ಹೇಳಿ ವಾಪಸ್ ಬರ್ಬೇಕಂದ್ರೆ ಒಂದು ವೇಗನ್ ಟ್ಯೂನನ್ ಅಂತ ಹೇಳಿ ಒಂದು ಪ್ರೀಮಿಯಂ ವರ್ಕ್ಶಾಪ್ ಸ್ಟಾರ್ಟ್ ಮಾಡಿದ್ವಿ. ಇದು ಕೂಡ ಒಂದು ಸಣ್ಣ ಪ್ರಿನ್ಸಿಪಲ್ ಅಲ್ಲೇ ವರ್ಕ್ ಆಗ್ತಿದೆ. ನನ್ನ ಜೊತೆ ಎಲ್ಲ ನನ್ನ ಮಿತ್ರರು, ನಮ್ಮ ತಂಡ ಇದೆ. ಇವರು ಎಲ್ಲರೂ ಉತ್ತಮ ಕೆಲಸಗಾರರು. ಅವರವರ ಸ್ಕಿಲ್ಸ್ ತೋರಿಸಿದ್ದಾರೆ. ಅದರ ರಿಸಲ್ಟ್ ಆಲ್ರೆಡಿ ಕೊಡ್ತಾ ಇದೆ. ಈಗಲೇ ಮಂಗಳೂರಲ್ಲಿ ಸ್ವಲ್ಪ ಚಿರಪರಿಚಿತವಾಗಿದೆ, ಒಳ್ಳೆ ಹೆಸರುಗಳು ಬರ್ತಾ ಇದೆ. ಅಂದ್ರೆ ಅದೇನು ವೇಗನ್ ಟ್ಯೂನನ್ ಅಂದ್ರೆ ಏನದು, ಹೇಗೆ ಕೆಲಸ ಮಾಡುತ್ತೆ? ವೇಗನ್ ಟ್ಯೂನನ್ ಅಂತ ಹೇಳಿದ್ರೆ, ಒಂದು ವೇಗನ್ ಅಂತ ಹೇಳಿದ್ರೆ ಜರ್ಮನ್ ಹೆಸರು ವೇಗನ್ ಅಂದ್ರೆ ಕಾರ್, ಟ್ಯೂನ್ ಅಂದ್ರೆ ಟ್ಯೂನಿಂಗ್ ಅಷ್ಟೇ. ಜರ್ಮನ್ ಹೆಸರು ಯಾಕಂತ ಇಟ್ಟದಂತ ಹೇಳಿದ್ರೆ, ಅದು ಕ್ವಾಲಿಟಿಗೆ ಪ್ರಸಿದ್ಧವಾಗಿರುವಂಥದ್ದು. ಆ ಪ್ರಿನ್ಸಿಪಲ್ ಜೊತೆ ಒಂದು ಕಾರ್ ಇದ್ದು ವರ್ಕ್ಶಾಪ್ ಅಂದರೆ ಅದರ ಒಳಗೆ ನೀವು ವಾಹನ ಕಾರ್ ತಂದರೆ ನಿಮಗೆ ಬೇಕಾದ ಎಲ್ಲ ಸರ್ವಿಸ್ಗಳು ಲಭ್ಯವಾಗಿದೆ. ಆದರೆ ನಾವು
ತುಂಬ ಕಾರ್ ಬರ್ಬೇಕಂತ ನೋಡೋದಿಲ್ಲ, ಸೆಲೆಕ್ಟೆಡ್ ಹ್ಮ್ ಹ್ಮ್ ಅಂದರೆ ಕ್ವಾಲಿಟಿ ಸರ್ವಿಸ್ ಕೊಟ್ಟು ಆ ಥರ ಮಾಡ್ತಾ ಬಂದಿದ್ದೇವೆ ಈಗ. ಹ್ಮ್ ಹ್ಮ್ ಹಾಗೆ ಇದಕ್ಕೆ ನನ್ನ ತಂಡದವರು ಎಲ್ಲ ಪರಿಣಿತರಿದ್ದಾರೆ, ಇದರಲ್ಲಿ ಜೊತೆಗಿದ್ದಾರೆ, ಅವರು ಅದೇ ಥರ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ. ಹ್ಮ್ ಹ್ಮ್ ಹಾಗೆ ಅದಾದ ನಂತರ ಎಸ್, ಅಂದ್ರೆ ಇದರಲ್ಲಿ ಸರ್ವಿಸ್ ಯಾವ ತರ ಸಿಗುತ್ತೆ ನಿಮಗೆ, ಅಂದ್ರೆ ಹೇಗೆ ಜನರಿಗೆ ಹೇಗೆ ಅನುಕೂಲ ಆಗುತ್ತೆ ಅಂತ ಇದರಲ್ಲಿ ಈಗ ವೇಗನ್ ಟ್ಯೂನ್ನಲ್ಲಿ? ಜನರಿಗೆ ಅಂತ ಹೇಳಿದರೆ ನೀವು ನೋಡಿ, ನೀವು ಅಲ್ಲಿಗೆ ನಿಮ್ಮ ವಾಹನ ತಂದರೆ ವಾಹನ ತಂದಲ್ಲಿಂದ ವಾಹನ ಹೊರಗೆ ಹೋಗುವವರೆಗೆ ನಿಮಗೆ ಪ್ರತಿಯೊಂದು ವಿಷಯಗಳು ಲಭ್ಯ ಆಗುತ್ತದೆ. ಓಕೆ. ಪ್ರತಿಯೊಂದು ನಿಮಗೆ ಎಕ್ಸ್ಪ್ಲೇನ್ ಮಾಡಲಾಗ್ತದೆ, ಇದರಲ್ಲಿ ಏನಾಗಿದೆ ಎಂತ ಬೇಕಂತ ಹೇಳಿ. ಅದು ಅಲ್ಲದೆ ಬಾಡಿ ಶಾಪ್ ಇದೆ, ಒಂದು ಸುಸಜ್ಜಿತವಾಗಿದೆ. ಓಕೆ. ಆ ಬಾಡಿ ಶಾಪಲ್ಲಿ ನಿಮಗೆ ಎಷ್ಟರವರೆಗೆ ಅಂತೇಳಿ ಇವಾಗಲೇ ನಮಗೆ ಪುಣೆಯಿಂದ ನಮಗೆ ವಾಹನ ಬಂದಿದೆ ಇಲ್ಲಿಗೆ. ಅದನ್ನು ಮಾಡಿ ನಾವು ಪ್ರೀಮಿಯಂ ರಿಸ್ಟೋರೇಷನ್ ಪ್ರಾಜೆಕ್ಟ್ಸ್ ಅಂತ ಅದಕ್ಕೆ ಕರಿತೇವೆ ನಾವು ಇದರಲ್ಲಿ ಯಾವ ಥರ ಮಾಡ್ತೇವೆ ಅಂತೇಳಿ, ಯಾವುದೇ ಒಂದು ಜಾಗ ಖಾಲಿ ಬೇಡ, ಅದನ್ನು ಅಷ್ಟು ಕ್ಲೀನಾಗಿ ರಿಸ್ಟೋರ್ ಮಾಡಿ ವಾಪಸ್ ಕಳಿಸ್ತೇವೆ. ಈವಾಗಲೇ ಅನಂತಪುರದಿಂದ ರಿಕ್ವೆಸ್ಟ್ ಇದೆ, ಕೇರಳದಿಂದ ರಿಕ್ವೆಸ್ಟ್ ಇದೆ ಎಲ್ಲ. ಈಗ ಓಪನ್ ಆದ ಕೂಡಲೇ ಅವ್ರು ಕಳಿಸ್ತಾರೆ ಈಗ ವಾಹನಗಳನ್ನು. ಆ ಥರ ಒಂದು ಪ್ರಿನ್ಸಿಪಲ್ ಮಾಡಿದೆ, ಅದಕ್ಕೆ ಒಂದು ಫಲಿತಾಂಶ ಖಂಡಿತ ಇದೆ ಅಂತ ಹೇಳೋಕೆ ಇದಕ್ಕೆ ಹಾಗೆ. ಎಸ್, ಅದರ ಜೊತೆಗೆ ಡ್ರೈವರ್ಲೆಸ್ ಕಾರ್ನ ಒಂದು ಕಾನ್ಸೆಪ್ಟ್ ಅನ್ನು ಕೂಡ ತಾವು ಇಂಟ್ರೊಡ್ಯೂಸ್ ಮಾಡಿದ್ರಿ ಅನ್ನುವಂಥದ್ದು, ಅದರ ಬಗ್ಗೆ? ಇದು ನಾನು ಇಂಜಿನಿಯರಿಂಗ್ ಇರುವಾಗ ಮಾಡಿರೋದು 2004 ಆವಾಗಲೂ ಅಷ್ಟೇ ಏನಾದರೂ ಒಂದು ಮಾಡಬೇಕಂತ ಒಂದು ಇರ್ತದೆ, ಒಂದು ಡಿಫ್ರೆಂಟ್ ಆಗಿ. ಹಾಗೆ ಇರುವಾಗ ಆ ಟೈಮಲ್ಲಿ ಟೆಕ್ನಾಲಜಿಯಲ್ಲಿ ಏನು ಮಾಡ್ಬೋದು ಅಂತ ಇತ್ತು. ಹಾಗೆ ಒಂದು ಐಡಿಯಾ ಬಂದು ಡ್ರೈವರ್ಲೆಸ್ ಕಾರ್ ಮಾಡಿದರೆ ಹೇಗೆ ಅಂತ ಹೇಳಿ ಆವಾಗ ಒಂದು ಕಾನ್ಸೆಪ್ಟ್ ಮಾಡಿದ್ದು, ಒಂಥರ ರೋಬೋಟಿಕ್ ಇದ್ದ ಹಾಗೆ. ಅದಕ್ಕೆ ಕಾರಲ್ಲಿ ಒಂದು ಕ್ಯಾಮರಾ ಇದ್ದು, ಆ ಕ್ಯಾಮರಾ ಅದನ್ನು ಸ್ಟಡಿ ಮಾಡ್ತಾ ಇರ್ತದೆ. ಆ ಸ್ಟಡಿ ಮಾಡಿ ರೋಡಲ್ಲಿ ಹೋಗುವಾಗ ಹೇಗೆ ವಾಹನ ಕಾಣ್ತದೆ, ಎಷ್ಟು ದೂರದಲ್ಲಿದೆ, ಎಷ್ಟು ವೇಗದಲ್ಲಿದೆ, ಇಂಥದ್ದೆಲ್ಲ ಸ್ಟಡಿ ಮಾಡಿ ಓವರ್ಟೇಕ್ ಮಾಡೋದಾದರೆ ಸೇಫ್ ಅಥವಾ ಓವರ್ಟೇಕ್ ಮಾಡ್ಬೋದು, ಇಂಥದ್ದೆಲ್ಲ. ಇದನ್ನೊಂದು ಪ್ರೊಟೋಟೈಪ್ ಥರ ಮಾಡಿ ಇದು ಎಕ್ಸಿಕ್ಯೂಟ್ ಮಾಡಿದ್ದು ಇದನ್ನು. ಆವಾಗ ಇದಕ್ಕೆ ಓವರ್ ಡ್ರೈವ್ ಕಾರ್ ಮ್ಯಾಗಝೀನಲ್ಲಿ ಬಂದಿತ್ತು, ಕೆಲವು ಒಂದು 10-13 ನ್ಯೂಸ್ ಪೇಪರಲ್ಲಿ ಬಂದಿತ್ತು ಆ ಸಂದರ್ಭ ಮಾಧ್ಯಮಗಳು ಇಷ್ಟೊಂದು ಇದಿರಲಿಲ್ಲ ಆ ಟೈಮಲ್ಲಿ. ಹಾಗೆ. ಎಸ್, ಅಂದರೆ ಆ ಪ್ರಾಜೆಕ್ಟನ್ನು ಮತ್ತೆ ಕಂಪ್ಲೀಟ್ ಮುಂದುವರಿಸುವಂಥದ್ದು ಏನಾದರೂ ಪ್ಲಾನಿಂಗ್ ಏನಾದರೂ ಇದೆಯಾ ಈಗ? ಇಲ್ಲ, ಇವಾಗ ಟೆಕ್ನಾಲಜಿ ಎಲ್ಲೋ ತಲುಪಿಬಿಟ್ಟಿದೆ. ಮತ್ತು ಅಂತ ಇದಕ್ಕೆ ಆ ಸಂದರ್ಭದಲ್ಲಿ ನಮ್ಮಲ್ಲಿ ಅಷ್ಟೊಂದು ಆಸ್ಪದ ಇರಲಿಲ್ಲ. ಆದರೆ ನನಗೆ ಕೆಲಸ ಸಿಗಲಿಕ್ಕೆ ತುಂಬ ಸುಲಭ ಇದೆ ಅದರಿಂದಾಗಿ. ಎಸ್, ಮತ್ತಷ್ಟು ಮಾತನಾಡ್ತೀನಿ, ವಾಪಸ್ ಬರ್ತೀನಿ ಇನ್ನೊಂದು ಸಣ್ಣ ಬ್ರೇಕ್ ನಂತರ. ಎಷ್ಟು ಸ್ಮಾರ್ಟ್ ಫ್ಯೂಚರ್ ಮುಂದುವರಿಯುತ್ತೆ, ಒಂದು ಸಣ್ಣ ವಿರಾಮದ ನಂತರ. ಮತ್ತೊಮ್ಮೆ ಸ್ವಾಗತ ಸ್ಮಾರ್ಟ್ ಫ್ಯೂಚರ್ ವಿಶೇಷ ಕಾರ್ಯಕ್ರಮಕ್ಕೆ. ತಂತ್ರಜ್ಞಾನದ ಬಗ್ಗೆ ಬಹಳಷ್ಟು ಡೀಪ್ ಆಗಿ ಸ್ಟಡಿ ಮಾಡಿದ್ದಾರೆ, ಜೊತೆಗೆ ಹೊಸ ಹೊಸ ವಿಚಾರಗಳನ್ನು ಕೂಡ ಶೋಧನೆ ಮಾಡಿದ್ರು. ನಮ್ಮ ಜೊತೆಗಿದ್ದಾರೆ ಸಂದೀಪ್ ಬಂಟ್ವಾಳ ಅವರು. ಸರ್, ಮತ್ತೊಮ್ಮೆ ಸ್ವಾಗತ ಕಾರ್ಯಕ್ರಮಕ್ಕೆ. ಅದರ ಜೊತೆಗೆ ತಾವು ಏನು ಬಂಟ್ವಾಳಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ವಿನೂತನವಾದ ಪ್ರಯತ್ನವನ್ನು ಕೂಡ ಮಾಡಿದ್ರಿ ಅನ್ನುವಂಥ ವಿಚಾರಗಳು, ಅಂದರೆ ತ್ಯಾಜ್ಯ ವಿಲೇವಾರಿಗೆ ಸಂಬಂಧಪಟ್ಟ ಹಾಗೆ ಅಥವಾ ತ್ಯಾಜ್ಯ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ. ಸೊ ಅದು ಏನಾಗಿದೆ, ಅದು ಹೇಗೆ ವರ್ಕೌಟ್ ಆಗಿತ್ತು ಅನ್ನುವಂಥದ್ದು? ಓಕೆ, ಅದಕ್ಕೆ ನಾನು ಕಾರಣದೊಂದಿಗೆ ಶುರು ಮಾಡ್ತೇನೆ. ಖಂಡಿತ. ಈಗ ಏನು ಸಮಸ್ಯೆಯನ್ನು ನೋಡಿ ಬೆಂಗಳೂರಲ್ಲಿ ನೋಡಿದ್ದೇವೆ, ಕಸದ ಸಮಸ್ಯೆ ಎಲ್ಲ ಗಾರ್ಬೇಜ್ ಸಿಟಿ ಅಂತ ಆಗಿದೆ, ಮತ್ತೆ ಕುಡಿಯುವ ನೀರಿದ್ದು ಕ್ವಾಲಿಟಿ ಹೋಗಿದೆ. ಇದೆಲ್ಲ ಮುಂದಕ್ಕೆ ಸಮಸ್ಯೆ ಆಗುತ್ತೆ ಅಂತ ಹೇಳುವ ನಿಟ್ಟಿನಿಂದ ಬೆಂಗಳೂರು ಇನ್ನು ಸಾಕಂತ ಹೇಳುವಂತಹದ್ದು ಡಿಸಿಷನ್ ಬಂದು ಊರಿಗೆ ಬರ್ಲಿಕ್ಕೆ ಅದು ಒಂದು ಖಂಡಿತವಾಗಿ ಅದೊಂದು ರೀಸನ್ ಇದೆ, ಇಲ್ಲ ಅಂತ ಹೇಳುದು. ಯಾಕಂತ ಹೇಳಿದ್ರೆ ಮುಂದೆ ಆರೋಗ್ಯ ಸಮಸ್ಯೆಗಳು ಅದು ಇದೆಲ್ಲ ಜಾಸ್ತಿ ಆಗ್ತದೆ. ಎಷ್ಟೇ ದುಡಿದು ಎಷ್ಟು ದುಡ್ಡು ಮಾಡಿದ್ರು ಒಂದು ಆರೋಗ್ಯ ಸಮಸ್ಯೆಯಿಂದ ಮುಗ್ದು ಬಿಡ್ತದೆ. ಸೊ ಇದೆಲ್ಲ ಬೇಡ ಅಂತ ಹೇಳಿ ವಾಪಸ್ ಊರಿದ್ದು ಅದು ನೆನಪಾಗಿ ಊರಿದ್ದು ಇದು ಬೇಕಂತ ಬಂದಾಗ ಇಲ್ಲಿ ನೋಡಿದಾಗ ಕೂಡ ಅದೇ ನಾವು ಏನು ಸಣ್ಣಂದಿರುವಾಗ ನದಿ ನಮ್ಮದು ನೇತ್ರಾವತಿ ನದಿ ಹತ್ರದಲ್ಲಿರೋದು, ನಮ್ಮ ತಂದೆ ಎಲ್ಲ ನಮ್ಮನ್ನೆಲ್ಲ ನದಿ ಕರ್ಕೊಂಡು ಹೋಗೋದು, ನಾವು ಹೊರಟಿ ಹೋಗೋದು, ನಮ್ಮ ಮಿತ್ರರಿದ್ದಾರೆ ತುಂಬ ಜನ, ನಾವು ನದಿಯಲ್ಲಿ ಇರ್ತೀವಿ ಆಟ. ಇವಾಗ ಇದು ನಾನು ಅದು ನೋಡಿದೆ, ನನ್ನ ಮಕ್ಕಳನ್ನ ನಂಗೆ ಕರ್ಕೊಂಡು ಹೋಗ್ಬೋದು. ಈಗ ನೋಡಿದರೆ ಆ ಪರಿಸ್ಥಿತಿ ಇಲ್ಲ. ಎಲ್ಲಿ ನೋಡಿದರೆ ಅಲ್ಲಿ ಎಲ್ಲ ಕಸಗಳು ಬಿಸಾಡ್ತಾರೆ, ಮತ್ತೆ ಇದಕ್ಕೊಂದು ಕಂಟ್ರೋಲ್ ಇಲ್ಲ. ಮತ್ತೆ ಇದು ಪಾಲಿಕೆ ಜೊತೆ ಮಾತಾಡಿದ್ರು ಕೂಡ ಅವರಿಗೂ ಕೂಡ ಕೆಲವೊಂದು ಅಂದ್ರೆ ಸಾಧ್ಯವಾಗ್ತಿಲ್ಲ ಆ ತರ ಲಿಮಿಟೇಷನ್ ಅಂತ ಸಾಧ್ಯ ಆಗ್ತಿಲ್ಲ, ಆ ತರ ಇದೆ ಪ್ರತಿ ನೋಡಿ. ಯಾಕಂತ ಹೇಳಿದ್ರೆ ಅವರ ಹತ್ರ ಹೇಳಿ ಅದರಲ್ಲಿ ಏನಾಗ್ಲಿ, ಯಾಕಂತ ಹೇಳಿದ್ರೆ ಅದು ಕಂಟ್ರೋಲ್ ಬರ್ಬೇಕಿದ್ರೆ ಜನರ ಹತ್ರ ನಾವು ಮಾಡಬೇಕಿರೋದು. ನಾವು ಮಾಡಿದ್ರೆ ಮಾತ್ರ ಅವರಿಗೆ ಅದಕ್ಕೆ ನಿರ್ವಹಣೆ ಸಾಧ್ಯ. ಅದಕ್ಕೆ ಅವರನ್ನು ದೂರಿ ಪ್ರಯೋಜನ ಇಲ್ಲ, ತಪ್ಪದು, ನಾವು ಮಾಡಬೇಕು. ಹೀಗೆ ನೋಡಿದಾಗ ಏನಾಯ್ತು, ಕಸ ಯಾರು ಬಿಸಾಡ್ತಾರೆ ಅವರನ್ನು ಹಿಡಿಲಿಕ್ಕೆ ಹೋದ್ರೆ ಏನು ಹೇಳ್ತಾರೆ, ನಾನು ಎಲ್ಲಿ ಹಾಕೋದು ಹೇಳಿ, ಗಲಾಟೆ ಮಾಡ್ತಾರೆ. ಈಗ ಕಸ ಬಿಸಾಡೋದು ಅಂತೇಳಿ ಹಕ್ಕಾಗಿ ಆಗಿದೆ ಆ ಥರ. ಈಗ ಅದಕ್ಕೆ ಏನು ಮಾಡಿದೆವು ಅಂತ ಹೇಳಿದರೆ, ಸುಮ್ಮನೆ ಕೂತು ಒಂದು ಐಡಿಯಾ ಬಂತು. ನಾನು ಕೃಷ್ಣ ಕೂತು ಪುನಃ ಡಿಸ್ಕಸ್ ಮಾಡಿ ಎಂತ ಮಾಡ್ಬೋದು ಅಂತ ಇದಕ್ಕೆ. ಹಾಗೆ ಒಂದು ಹೇಳಿದೆ, ಕೃಷ್ಣ ಹೀಗೆ ನಾವು ಮಾಡ್ಬೋದಾ ಅಂತ ಒಂದು ಐಡಿಯಾ ಬಂದಿಬ್ರು. ಏನು ಮಾಡಿದೆವು, ಒಂದು ಕ್ಯಾಮರಾ ತಗೊಂಡು ಆ ಕ್ಯಾಮರಾವನ್ನು ಎಲ್ಲಿ ಬೇಕಲ್ಲಿ ಇಡ್ತೇವೆ ನಾವೀಗ ಕಸದ ಸಮಸ್ಯೆ ಇರುವಲ್ಲಿ. ಅದರ ಮೇಲೆ ನಾವು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರೋಗ್ರಾಮ್ ಮಾಡಿದ್ದು. ಅದು ಏನು ಮಾಡ್ತೇವೆ ಅಂತ ಹೇಳಿದರೆ, ಅಲ್ಲಿ ಯಾರು ಬೇಕಿದ್ರೆ ಬರಲಿ, 100 ಜನ ಬೇಕಿದ್ರೆ ಬರಲಿ, ಏನು ಮಾಡೋದು,
ಯಾರಾದರೂ ಬಂದು ಒಂದು ಕಸ ಏನಾದರೂ ಅಲ್ಲಿ ಬಿಸಾಡಿದ್ರೆ ಆ ಫೂಟೇಜ್ ಕ್ಯಾಪ್ಚರ್ ಮಾಡ್ತದೆ ಸೆನ್ಸರ್ ಬೇಸ್ಡ್ ಅಷ್ಟೇ. ಅದು ಸ್ಟಡಿ ಮಾಡ್ತದೆ. ಅಂದ್ರೆ ಒಂದು ಕ್ಯಾಮರಾಕ್ಕೆ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೊಟ್ಟಾಗ ಅದು ಸ್ಟಡಿ ಮಾಡ್ತದೆ. ಈಗ ಏನ್ ಮಾಡ್ತಾರೆ ಅವರು, ಕಸ ಬಿಸಾಡಿದ ಕೂಡಲೇ ಗೊತ್ತಾಗಿದೆ ಈ ತರ ಒಬ್ರು ಬಂದಿದ್ರೆ ಅವ್ರ ಹತ್ರ ಏನೋ ಇತ್ತು, ಅದು ಹೊರಗೆ ಬಿಸಾಡಿ ಅದು ಅಲ್ಲೇ ಇದೆ ಅಂದ್ರೆ ಅವರು ಕಸ ಬಿಸಾಡಿದೆ. ಈಗ ಫೂಟೇಜ್ ಅಪ್ಲೋಡ್ ಆಗ್ತದೆ ಎಲ್ಲಿಗೆ, ಸೀದಾ ಫೇಸ್ಬುಕ್ ಅಪ್ಲೋಡ್ ಮಾಡಿ ಬಿಟ್ರೆ ಈಗ ಯಾವ ಪ್ರಭಾವಿ ವ್ಯಕ್ತಿ ಇರಲಿ ಅಥವಾ ಯಾರೇ ಇರಲಿ ತನ್ನ ಫೂಟೇಜ್ ಅಲ್ಲಿ ಬಂತಂತ ಹೇಳಿದ್ರೆ ಅದೊಂಥರ ಒಂದು ಅಳುಕು ಇದ್ದೇ ಇರ್ತದೆ, ತನ್ನಷ್ಟೇಗೆ ಕಂಟ್ರೋಲ್ ಆಗ್ತದೆ. ಈಗ ಇದೇನಾಯ್ತು, ಈಗ ಇಂಥ ಸಿಸ್ಟಮ್ ತಂದ್ರೆ ಉಂಟಂತ ಹೇಳಿ ಜನಗಳು ಅಂಜಿಕೆ ಮಾಡ್ತಾರೆ. ಈಗ ಬಿಸಾಡೋದು ತಪ್ತದೆ. ಇನ್ನು ಉಳಿದಿರೋದು ಏನು, ಆ ಕಸವನ್ನು ತಗೊಂಡು ವಿಲೇವಾರಿ ಮಾಡುವಂಥದ್ದು. ಈಗ ಮನೆಗೆ ಅದಕ್ಕೆ ಫೆಸಿಲಿಟಿ ಬೇಕು. ಆ ಫೆಸಿಲಿಟಿಗೆ ಪಾಲಿಕೆ ಮತ್ತೆ ನಮ್ದೇನು ಆಡಳಿತದಿಂದ ಬರ್ಬೇಕದು. ಅದು ಬಂದ್ರೆ ಮಾತ್ರ ಸಾಧ್ಯ. ನಿಜ. ಅಂದ್ರೆ ಅದೀಗ ಯಾವ ಹಂತದಲ್ಲಿದೆ? ಏನೋ ಡೆಮೋ ಕೂಡ ಕೊಟ್ಟಿದೆ. ಡೆಮೋ ಮಾಡಿದ್ದೇವೆ. ಈಗ ಪುರಸಭೆಯಲ್ಲಿ ಡೆಮೋ ಮಾಡಿದೆ, ತೋರಿಸಿದೆ. ಒಂದು ಫಸ್ಟ್ ಡೆಮೋ ಮಾಡಿದೆ. ಮತ್ತೆ ಅದಕ್ಕೆ ಒಂದು ಇಡೀ ಒಂದು ಸ್ಮಾರ್ಟ್ ವೇಸ್ಟ್ ಸಸ್ಟೈನೇಬಲ್ ಸ್ಮಾರ್ಟ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಮಾಡಿದ್ದೇವೆ. ಅಂದ್ರೆ ಒಂದು ವೇಸ್ಟ್ ಮ್ಯಾನೇಜ್ಮೆಂಟ್ ಆಗಬೇಕಿದ್ರೆ 3 ಕಡೆಯಿಂದ ಆಗಬೇಕು. ಅಂದ್ರೆ 3 ಪಾಯಿಂಟ್ಸ್ ಇದೆ, ಬ್ಯಾಲೆನ್ಸ್ ಆಗಬೇಕು. ಒಂದು ತಿಳುವಳಿಕೆ, ಇನ್ನೊಂದು ವಿಜಿಲೆನ್ಸ್. ವಿಜಿಲೆನ್ಸ್ ಅಂದ್ರೆ ಯಾರು ಹಾಗೆ ಮಾಡಿದ್ರೆ ನೋಡ್ಕೊಳ್ಳೋದು. ಈ ಕ್ಯಾಮರಾ ಸಿಸ್ಟಮ್ ವಿಜಿಲೆನ್ಸ್ ಕೆಳಗೆ ಬರ್ತದೆ. ಇನ್ನೊಂದು ಫೆಸಿಲಿಟಿ ಅಂದ್ರೆ ನಾವು ಮನೆಯಿಂದ ಮನೆಗೆ ಬಂದು ಪಿಕಪ್ ಮಾಡ್ತೇವೆ. ಮನೆ ಇರಲಿ ಯಾವುದೇ ಇರಲಿ ಬಂದು ಪಿಕಪ್ ಮಾಡುವಂಥದ್ದು. ಆ ಪಿಕಪ್ಗೆ ಕೂಡ ಒಂದು ಸ್ಮಾರ್ಟ್ ಸಿಸ್ಟಮ್ ಹಾಕಿದ್ದೇವೆ. ಅಂದರೆ ಇವಾಗ ಒಂದು ಪಿಕಪ್ ಟ್ರಕ್ ನೀವು ಈಗ ನಿಮ್ಮ ಮನೆಗೆ ಬರೆದಿದ್ರೆ ಅದರಲ್ಲಿ GPS ಇರ್ತದೆ. ಆ GPS ಅನ್ನು ಟ್ರ್ಯಾಕ್ ಮಾಡಿ ಆ ಟ್ರಕ್ ಯಾವ್ಯಾವ ರೂಟ್ ಹೋಗ್ತಾ ಇದೆ. ಈಗ ಓಲಾ ಊಬರ್ ಹೇಗೆ ವರ್ಕ್ ಆಗ್ತದೆ, ಟ್ರ್ಯಾಕಿಂಗ್ ಆಗ್ತದೆ. ಅದೇ ಥರ ಒಂದು ಟ್ರಕ್ಕಿಗೆ ಅದರದ್ದೇ ಫಿಕ್ಸ್ಡ್ ಆಗಿರ್ತದೆ. ಆ ಫಿಕ್ಸ್ಡ್ ಇದರಲ್ಲಿ ಆ ರೂಟಲ್ಲಿ ಯಾವತ್ತೂ ಅವ್ರು ಫಾಲೋ ಮಾಡಬೇಕಾಗ್ತದೆ. ಎಲ್ಲಾದರೂ ಅದನ್ನು ತಪ್ಪಿದ ಕೂಡ ಅಲರ್ಟ್ ಹೋಗ್ತದೆ. ಈಗ ಸಿಸ್ಟಮ್ ಕಂಟ್ರೋಲ್ ಮಾಡ್ತದೆ, ಅವ್ರು ಹೋಗಿ ಕಲೆಕ್ಟ್ ಮಾಡುವಾಗ. ಈಗ ಫೆಸಿಲಿಟಿ ಆಯಿತು, ಒಂದು ಕಡೆ ವಿಜಿಲೆನ್ಸ್ ಆಯಿತು, ಏನಾದ್ರೆ ತಿಳುವಳಿಕೆ ಆಯಿತು. ಜನರಿಗೆ ಹೇಳಿ ನೀವು ಹೀಗೆ ಮಾಡಬೇಕು, ಸೆಗ್ರಿಗೇಷನ್ ಹೀಗೆ ಮಾಡಬೇಕು, ಈ ಥರ ಮಾಡಬೇಕಂತ ತಿಳುವಳಿಕೆ ಕೊಟ್ಟರೆ ಅದು ಖಂಡಿತವಾಗಿ ವರ್ಕ್ ಆಗ್ತದೆ. ಎಸ್ ಸರ್, ಅಂದರೆ ಬಹುಶಃ ಒಂದು ಅದ್ಭುತವಾದ ಯೋಚನೆ ಅಂತ ಹೇಳ್ಬೋದು. ಸೊ ಈಗ ನೆಕ್ಸ್ಟಿಗೆ ನಿಮ್ಮ ಮುಂದೆ ಇರುವಂತಹ ಪ್ಲಾನಿಂಗ್, ಇದೀಗ ಏನು ಬಂಟ್ವಾಳಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕ್ಲಸ್ಟರ್ಗೆ ಮಾಡ್ತಾ ಇದ್ದೀರಿ, ಅದರ ಜೊತೆಗೆ ನೆಕ್ಸ್ಟಿಗೆ ಇರುವಂತಹ ಪ್ಲಾನ್ಗಳೇನು ಅಂತ ಈಗ? ಹೌದು, ಇದರೆಲ್ಲ ಉದ್ದೇಶ ಏನಂತ ಹೇಳಿದರೆ ನಾವು ಕಾರ್ಪೊರೇಟ್ ಕಲ್ಚರಿಂದ ಹೊರಗೆ ಬರಬೇಕು. ಈಗ ನಮ್ಮದು ಸೆಲ್ಫ್ ಸಸ್ಟೈನ್ ಮಾಡೆಲ್ ಆಗಬೇಕು, ಸ್ವಾವಲಂಬಿ ಆಗಬೇಕು. ನೀವು ಹಿಂದಿನ ಇದಕ್ಕೆ ಹೋದರೆ ಆಗ ಪ್ರತಿಯೊಬ್ಬರು ಸ್ವಾವಲಂಬಿ ಆಗಿದ್ರು. ಈಗ ನನ್ನ ಮಿತ್ರರಾದ ಪುರೋಹಿತರ ಹತ್ರ ಕೇಳಿದೆ, ಬಟ್ ನಿಮಗೆ US ಅಲ್ಲಿ ಕೊರೋನಾದ ಪ್ರಾಬ್ಲಮ್ ನಿಮ್ಗೆ ಹೆದರಿಕೆ ಆಯ್ತು ಅಂತ. ಹೌದು ಅಂತ ಹೇಳಿದ್ರು. ಅಂದರೆ ಅಲ್ಲಿ ಆದಾಗ ನಮ್ಗೆ ಇಲ್ಲಿ ಹೆದರಿಕೆ ತಪ್ಪು ಆದ ಕಾರಣ ಅಂದರೆ ಎಂಥ ಪರಿಸ್ಥಿತಿ ನೋಡಿದ್ದು, ಹೀಗೆ ಬರಬಾರ್ದು. ಅದಕ್ಕೆ ನಾವು ಸ್ವಾವಲಂಬಿ ಆಗಿ ಬಿಟ್ಟರೆ ಈ ಥರ ಸಮಸ್ಯೆ ನಿಲ್ತದೆ. ಅದಕ್ಕೋಸ್ಕರ ಇದು ಬರೀ ಲೋಕಲ್ ಅಲ್ಲ, ಕ್ಲಸ್ಟರ್ ವೈಸ್ ಮಾಡಿ ಈ ಥರ ಬೆಳೆಸ್ಕೊಂಡು ಹೋದರೆ ನಾವು ಖಂಡಿತವಾಗಿಯೂ ಒಂದು ಸುದೃಢ ಸಮಾಜವಾಗಿ ಹೊರಗೆ ಬರ್ತೇವೆ. ಎಸ್, ಅಂದರೆ ಬಹುಶಃ ತಳಮಟ್ಟದಿಂದಲೇ ಈ ನಿಟ್ಟಿನಲ್ಲಿ ಪ್ರಯತ್ನಗಳಾಗಬೇಕು, ಎಲ್ಲರೂ ಸ್ವಾವಲಂಬಿಗಳಾಗಬೇಕು. ಹೌದು ಆಗಬೇಕು. ಪ್ರತಿಯೊಬ್ಬರು ಒಂದು ಆರ್ಥಿಕವಾಗಿ ಸ್ವಾವಲಂಬಿ ಆಗಿದ್ದಲ್ಲಿ ಉತ್ತಮ. ಅದಕ್ಕೆ ಈ ಸಿಸ್ಟಮಲ್ಲಿ ಇನ್ನೂ ಕೂಡ ಮುಂದೆ ಬರ್ತಾ ಇದೆ. ಅಂದರೆ ನಿಮಗೆ ಡೈಲಿ ಹೆಲ್ಪ್ ಅಂತ ಒಂದು ಬರ್ತಾ ಇದೆ. ಅಂದರೆ ನಿಮಗೆ ಈಗ ಊರಲ್ಲಿ ನೋಡಿ ಬೇಕಿದ್ರೆ ಪ್ಲಂಬರ್, ಎಲೆಕ್ಟ್ರಿಷಿಯನ್ ಅಥವಾ ತೆಂಗಿನ ಮರ ಹತ್ತೋರು ಇರ್ಬೋದು, ಅಡಿಕೆಗೆ ಮದ್ದು ಬಿಡೋರು ಇರ್ಬೋದು, ಅವರೆಲ್ಲ ಇದಕ್ಕೆ ಸಿಸ್ಟಮ್ ಬಂದು ಬಿಟ್ರೆ ಈಗ ನಿಮಗೆ ಯಾರು ಬೇಕಂತ ಹೇಳಿ ನಿಮ್ಗೆ ಲಿಸ್ಟ್ ಬರ್ತದೆ. ಅವ್ರು ಯಾರನ್ನು ಗೊತ್ತಿರ್ತದೆ, ನಿಮ್ಗೆ ಯಾರು ಬೇಕು ಅವರಿಗೆ ಕಾಲ್ ಮಾಡಿ, ಅವ್ರು ಬರ್ತಾರೆ. ಆ ಥರ ಈಗ ಅವರಿಗೆ ಉಪಯೋಗ, ನಿಮ್ಗೆ ಉಪಯೋಗ. ನಿಜ ಹಾಗೆ ಅಂದ್ರೆ ಒಂದು ಸಂಪರ್ಕ ಸೇತುವೆಯಾಗಿ ಇದು ಕೆಲಸ ಮಾಡುತ್ತೆ. ಅದರ ಜೊತೆ ಇನ್ನೊಂದು ವೋಕಲ್ ಫಾರ್ ಲೋಕಲ್ ಕೂಡ ನಾವು ಅದರೊಟ್ಟಿಗೆ ಸೇರಿಸ್ಕೊಂಡಿದ್ದೇವೆ. ಅಂದ್ರೆ ನಿಮ್ದು ಲೋಕಲ್ ಪ್ರಾಡಕ್ಟ್ ಇದ್ರೆ ಒಳ್ಳೆ ಪ್ಲಾಟ್ಫಾರ್ಮ್ ಅಲ್ಲಿ ಬಂದು ನೀವು ಹಾಕಿ ಬಿಟ್ಟರೆ ಆಯ್ತು. ಇದೆಲ್ಲ ಫ್ರೀ, ಇದಕ್ಕೆ ಯಾವುದಕ್ಕೂ ನಾವು ಚಾರ್ಜ್ ಮಾಡೋದಿಲ್ಲ ಈ ಇದಕ್ಕೆಲ್ಲ. ಯಾಕಂದ್ರೆ ಇದೆಲ್ಲ ಏನ್ ಮಾಡುತ್ತೆ ಅಂದ್ರೆ ಆ ಲೋಕಲ್ ತಳಮಟ್ಟದಿಂದ ಒಂದು ಸುಭದ್ರವಾದ ಒಂದು ಅಂತ ಹೇಳ್ತೇವೆ ಅದಕ್ಕೆ ಸ್ವಾವಲಂಬಿ ಇದನ್ನು ಅದು ಬೆಳೆಸ್ಕೊಂಡು ಬರ್ತದೆ. ಅದಕ್ಕೆ ನಾವು ಚಾರ್ಜ್ ಮಾಡೋದಿಲ್ಲ ಏನು. ಎಸ್, ಅಂದ್ರೆ ತಮ್ಮ ಮೂಲಕ ಸಮಾಜಕ್ಕೆ ಒಂದು ಕೊಡುಗೆ ಈ ತರ ಕೊಡ್ತಾ ಇದ್ದೀರಿ. ಎಸ್, ಖಂಡಿತವಾಗ್ಲೂ ತಮ್ಮ ಮೂಲಕ ನಡೀತಾ ಇರುವಂತಹ ಪ್ರಯತ್ನಗಳೆಲ್ಲವೂ ಕೂಡ ಯಶಸ್ಸನ್ನ ಕೊಡ್ಲಿ, ಆ ಮೂಲಕ ಭಾರತ ಕೂಡ ಒಂದು ಸ್ವಾವಲಂಬಿ ಆಗ್ಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ. ಎಸ್, ಥ್ಯಾಂಕ್ ಯು ಸಂದೀಪ್ ಬಂಟ್ವಾಳ ಅವರೇ. ಅಂದ್ರೆ ಮುಖ್ಯವಾಗಿರುವಂತಹ ವಿಚಾರಗಳು ಅಂದ್ರೆ ಮುಂದಿನ ದಿನಗಳಿಗೆ ನಾವು ಏನು ಪರ್ಯಾಯ ಅಂತ ಹೇಳ್ತೀವಿ ಅದರ ಬಗ್ಗೆ ಪ್ರಯತ್ನಗಳಾಗ್ತಾ ಇದೆ, ಎಲ್ಲ ಮಾಹಿತಿಯನ್ನು ಕೊಟ್ರಿ, ಮತ್ತೊಮ್ಮೆ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ. ಎಸ್ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಅಂದ್ರೆ ಮುಂದಿನ ದಿನಗಳಿಗೆ ನಾವು ಏನು ಇದು ಅಗತ್ಯ ಅಂತ ಭಾವಿಸಿರುವಂತಹ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಯತ್ನಗಳಾಗ್ತಾ ಇದೆ ನಮ್ಮ ಕರಾವಳಿ, ಅದರಲ್ಲೂ ನಮ್ಮ ಬಂಟ್ವಾಳದ ಯುವಕ ಈ ನಿಟ್ಟಿನಲ್ಲಿ ಮುಂದುವರಿತಾ ಇದ್ದಾರೆ. ಸೊ ಅವರು ಮಾಡಿರುವಂತಹ ಪ್ರಯತ್ನಗಳ ಬಗ್ಗೆ ಒಂದು ಸಣ್ಣ ಡೀಟೇಲ್ಸ್ ಇದು. ಮುಂದಿನ ಸುದ್ದಿ ಮಾಹಿತಿ ಜೊತೆಗೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.